ಟೈಮ್ ಆಯ್ತಾನ ಟೈಮು ವರ್ಪ ಗಂಟೆ ಆಗ್ತಾನೆ ಅಣಸೆ ವಾಚ್ ಬಂತುಂಡು ಸೆಲ್ಲು పోతుండు దాలి చీటి ಸಾಂಬಾರ್ ಅಲ್ಲ ಕುರ್ಮಾ ಇಲ್ಲ ಕುರ್ಮಾ ಸ್ವಲ್ಪ ಸ್ವೀಟ್ ಇದೆ ಇದು ನಮ್ಮ ಗಾಡಿ ಈಗ ಮಳೆ ಸಖತ್ ಹೊಡಿತದ ಅನ್ಸುತ್ತೆ ಮತ್ತೆ ಮೋಸ್ಟ್ಲಿ ಈಗ ಹೋಗಿದ್ದೀವಿ ನಾವು ಹೋಗಿರೋ ಕೆಲಸ ಅಂತ ಆಯಿತು. ಏನು ಸಕ್ಕದ ಕಟ್ಟಿದ ಮರೆ ಸಾಯಿರ ಒಳಗಡೆ ಇಂಥ ದೊಡ್ಡ ಮನೆ ಕಟ್ಟಿಸ್ಬೇಕು ಏನು ಸಕ್ಕದ ಸೇಮ್ ಅಂಜಲ್ ಥರ ಇರ್ತದಲ್ಲ ಅದು ಅಂಜಲ್ ಬೇರೆ ಇದು ಗೌರಿ ಅಂತ ಮರೆ ಮೀನು 2 ರೊಟ್ಟಿ ಗೌರಿ ಮೀನು ಹೇಗಿದೆ ವರ್ಪ ಗಂಟೆ ಆಗ್ತಾನೆ ಅಣಸೆ ವಾಚ್ ಬಂತುಂಡು ಸೆಲ್ಲು పోతుండు దాలి చీటి उड़े निकल बरपना यार बरा ओके ಮುಗಿಸ್ತಾ ಶಿವಮೊಗ್ಗ ಬಿದ್ದಾಡ್ತಾ ಇರು ಇವರೀಗ ಶಿವಮೊಗ್ಗ ಹೊರಟಿದ್ದಾರೆ. ಇದ್ರದ್ದು ಕಂಟಿನ್ಯೂ ಲಾಗು ವಿನಯ್ ಚಾನಲಲ್ಲಿ ಬರುತ್ತೆ. ಅವನ ಚಾನಲ್ದು ಲಿಂಕ್ ಹಾಕ್ತೀನಿ. ಅವನ ಬೈಕಲ್ಲಿ ಹೋಗ್ತಾ ಇಲ್ಲ ಇಬ್ಬರದ್ದು ಹಾಕ್ತೀನಿ. ಅವ್ರದ್ದು ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಇಲ್ಲಿ ಯೂಟ್ಯೂಬ್ ಚಾನಲ್ ಹೆಸರು ಗೌತು 17 ವೀಕೆ ಲಾಗ್ ಅಂತ ಇಬ್ಬರಿಗೂ ಹಾಕ್ತೀನಿ. ಅವ್ರಿಗೆ ಹೋಗಿ ವೀಡಿಯೋ ಮಾಡ್ಕೊಂಡು ಬರ್ತಾರೆ. ಇವತ್ತು ಒಂದೇ ಬೇಕಾಗಿ ಹೋಗ್ತಿದ್ದಾರೆ ಒಂದಿಲ್ಲ ಇದೆ ಅವನಲ್ಲಿ ಮೇಲೆ ಇಬ್ಬರು ಚಾನಲಲ್ಲಿ ಈಗ ವೀಡಿಯೋ ಬರ್ತದೆ. ಸೊ ಇಬ್ಬರು ಚಾನಲ್ದು ಲಿಂಕ್ ಹಾಕ್ತೀನಿ. ಓಕೆ ಹೋದ್ಮೇಲೆ ವಲ್ಲ ಹಲೋ ಗೈಸ್. ಸೊ ಬೆಳಗ್ಗೆ ಲಾಗನ್ನು ಕಂಟಿನ್ಯೂ ಮಾಡಲಿಲ್ಲ. ಸೊ ಇವಾಗ ಮಧ್ಯಾಹ್ನ ಕೆಲಸ ಮುಗಿಸಿ ಬಂದಿದ್ದೀನಿ. ಸೊ ಮತ್ತು ವಿನಯ್ ಮತ್ತು ನಮ್ಮ ಗೌತಮು ಶಿವಮೊಗ್ಗ ಹೋಗಿದ್ದಾರೆ. ಸೊ ಮೋಸ್ಟ್ಲಿ ಸಂಜೆ ಬರ್ಬೋದು, ಬರುವ ಕತ್ಲೆ ಆಗ್ಬೋದು. ಸೊ ಇನ್ನೇನು ಅರ್ಜೆಂಟ್ ಕೆಲಸ ಅಂತ ಹೋಗಿದ್ದಾರೆ. ಸೊ ಈಗ ನಾನು ಅದು ಒಂದು ಶಾರ್ಟ್ ವಿಡಿಯೋ ಉಂಟು, ಅದನ್ನು ಎಡಿಟ್ ಮಾಡಿ ಹಾಕ್ತೇನೆ. A few moments later. ಹೋಟೆಲ್ ನಿಸರ್ಗ ಶುದ್ಧ ಸಸ್ಯಾಹಾರಿ. ಡಿಸೈನಿಂಗ್ ಎಲ್ಲ ಇದು ಒಳ್ಳೆ ಮಾಡಿದಾರಲ್ಲ. ಇದರದ್ದು ಡ್ರಾಯಿಂಗ್ ಮರೆ, ಅದು ಡ್ರಾಯಿಂಗ್ ಮಾಡಿರೋದು ಮರೆ ಚೆನ್ನಾಗಿದೆ ಅಲ್ಲ. ಲೆಮನ್ ರೈಸ್ ಇಡ್ಲಿ ವಡ ತಿನ್ನ. ಗೌತಮ್ ಇಡ್ಲಿ ವಡ ತಿಂತ ಇದ್ದಾನೆ. ಮಳೆ ಒಂದು ಸಿಗಲಿಲ್ಲ ಮರೆ ಪುಣ್ಯಕಲ್ಲ. ಮಳೆ ಸಿಕ್ಕಿದ್ರೆ ಹೇಗಿದೆ ಸಾಂಬಾರು ಹೇಗಿದೆ? ತೊಂದರೆ ಇಲ್ಲ ಹೌದಾ? ಲೆಮನ್ ರೈಸ್ ನಮ್ಮ ವೆರಿ ತಿಂಡಿ ತಿನ್ನೋದಿಲ್ಲ. ಲೆಮನ್ ರೈಸ್ ಸ್ವೀಟ್ ಇದೆ ಮೇಲೆ ಸ್ವೀಟ್ ಇದೆ ಸಾಂಬಾರು ಅಲ್ಲ ಕುರ್ಮಾ ಇಲ್ಲ ಕುರ್ಮಾ ಸ್ವಲ್ಪ ಸ್ವೀಟ್ ಇದೆ. ಇಲ್ಲ ತೊಂದರೆ ನಡೀತದೆ. ಏನು ಮಾಡೋದು?
ಮಕ್ಕಳನ್ನ ಹುಳಿ ಇರ್ಬೇಕಲ್ಲ. ಕುರ್ಮನು ಸ್ವೀಟ್ ಇದೆ. ಕುರ್ಮನು ಸ್ವೀಟ್ ಇದೆ. ಸಾಂಬಾರು ಸ್ವೀಟ್ ಇದೆ. ಸ್ವೀಟ್ ಜಾಸ್ತಿ ಇರ್ತದೆ, ಖಾರ ಖಾರ ಇದೆ ತುಂಬ. ಗೊತ್ತಿಲ್ಲ ಮರೆ ಕುಸ್ತು ಮಂಗನಿಂದ ಮಾನವ. ಹೋಗಿ ಮಾರೆ ಸುಮ್ಮನೆ ಯಾಕೆ ಬೇಕು. ನಮ್ಗೆ ಹಿಂದ್ಗಡೆ ಒಂದು ಕಾರ್ ಬರ್ತಾ ಇದೆ ಮರೆ. ಇಪ್ನಿ ಹೇಗಿದೆ ನೋಡಿ ಈಗಲೂ. ಹಾಂ ಗ್ಲಾನ್ಸ ಥರ ಸೇಮ್ ಗ್ಲಾನ್ಸ ಥರನೇ ಇದೆ ಅಲ್ಲ. ಹೌದಾ ಸೇಮ್ ಬಲನೂ ಗ್ಲಾನ್ಸ್ ಸೇಮ್ ಒಂದೇ ಥರ ಕಾಣ್ತದಲ್ಲ. ಹಾಂ ಪಾಪ ಮಾರೆ ಮಂಗಗಳೆಲ್ಲ ಚಳಿ ಆಗ್ತಾ ಇದಾವೆ ಪಾಪ. ಅದಕ್ಕೆ ನೀನು ಹೋಗೇ ಇಲ್ವೋ. ಫಾಗ್ ಈಗ ಇಷ್ಟು ಕಮ್ಮಿ ಆಗಿದೆಯಲ್ಲ ಮರೆ. ಬೆಳಗಿನ ಜಾವ ಇನ್ನು ಎಷ್ಟು ಇರ್ಬೇಡ ಮರೆ ಕಾರ್ ಏನೋ ಆಗಿದೆ ಅಂತ ಕಾರ್ ಇಲ್ಲೇ ನಿಲ್ಸಿದಾನಲ್ಲ ಮರೆ. ಘಾಟ್ ಸೆಕ್ಷನಲ್ಲಿ ಕಾರು ಏನಾದರೂ ನಿಂತರೆ ಭಾರಿ ಭಂಗ ಮರೆ, ತುಂಬ ಕಷ್ಟ ಆಗ್ತದೆ. ಇವತ್ತು ಯಾಕೋ ದೊಡ್ಡ ಗಾಡಿಗಳನ್ನೆಲ್ಲ ಬಿಟ್ಟಿಲ್ಲ ಮರೆ ಮೋಸ್ಟ್ಲಿ ಅಲ್ಲ. ಏನು ಇಬ್ಬನಿ ಹೊಡಿತಾ ಇದೆ ಮರೆ. ಹೌದು ಮರೆ ಅಲ್ಲ. ಹೌದು ಗಾಡಿಗಳನ್ನ ಬಿಟ್ಟಿಲ್ಲ ಬಹುಶಃ ಅಲ್ಲ. ಎಲ್ಲ ಪೊಲೀಸರು ಕೂತಿದ್ದಾರಲ್ಲ ಮರೆ. ಕಡೆ ಬೇಡ ಮನೆ ಮತ್ತೆ ನೋಡಿ ಐತ್ರಿ ವ್ಯೂ ಪಾಯಿಂಟ್. ಆದ್ರೂ ಒಂದೆರಡು ಜನ ಇದ್ದಾರೆ ನೋಡು. ಮಂಗ ನೋಡಿಲಿ ಹೋಗೋ ಮರೆ. ನೀನು ಯಾಕೆ ಅದ್ರ ಹತ್ರ ಹೋಗ್ತೀಯ ಮರೆ. ಪೊಲೀಸರೆಲ್ಲ ಎಲ್ಲ ನಿಂತಿದ್ದಾರೆ. ಇಲ್ಲಿಂದ ಮಳೆ ಬರುವ ಚಾನ್ಸಸ್ ಇದೆ ಗಾಯ್ಸ್. ಹೌದೌದು ಮನೆಯಲ್ಲಿ ಮಳೆ ಬೀಳ್ತಾ ಇದೆ ಮರೆ. ಇಲ್ಲೇ ನೋಡಿ ಹಾಕೊಳ್ಳುವ ನಿಲ್ಸು. ಮಳೆ ಬರುವ ಚಾನ್ಸ್ ಇದೆ. ರೈನ್ ಕೋಟ್ ಹಾಕುವ ಮರೆ. ಎಲ್ಲಿದೆ ಅದರಲ್ಲೇ ಇದೆ. ಮಳೆ ತುಂಬ ಹೊಡಿತದೆ ಅನ್ಸತಿ. ಮಳೆ ತುಂಬ ಹೊಡೆದ. ಇದು ಬ್ಲೌಸ್ ಬೇಡ ಮರೆ. ಬ್ಲೌಸ್ ಇರಲಿಯಾ? ಬ್ಲೌಸ್ ಇರಲಿ ಹಾಕೋದು. ಚೆಂಡಿ ಆದರೆ ಏನಾಗ್ತಿಲ್ಲ ಹಾಕೋದು. ಇದು ತೆಗಿತು ನಾನು ಆದರೆ. ಮಳೆ ವಿನೀತ್ ನಂದು ಬ್ಯಾಗ್ ನೀನು ಹಾಕೊಬೇಕಾದ್ರೆ. ಯಾಕಂದರೆ ನಂದು ರೈನ್ ಕೋಟ್ ಅಷ್ಟು ಅಗಲ ಇಲ್ಲ ಮಾರ. ಇರಲಿ ತೊಂದರೆ ಇಲ್ಲ. ಅದಕ್ಕೆ ಬ್ಯಾಗಿನ ಕವರ್ ಇದೆ ನೋಡೋದು ಹಾಕಿದ್ದಾನೆ ಗಣೇಶನ. ಬ್ಯಾಗಿನ ಕವರ್ ಹಾಕೋದು.
ಹಾಕ್ಕೊಂಡೆ, ಅವನಿಗೆ ಹಾಕೊಳ್ತಿದ್ದಾನೆ. ಇದು ನಮ್ಮ ಗಾಡಿ. ಈಗ ಮಳೆ ಸಖತ್ ಹೊಡಿತದ ಅನ್ಸುತ್ತೆ ಮತ್ತೆ ಮೋಸ್ಟ್ಲಿ. ಇದೆ ಶಿವಮೊಗ್ಗದಲ್ಲಿ ಮಳೆ. ಮಳೆ ಇಲ್ಲೂ ತುಂಬ ಮಳೆ ಬರ್ತಾ ಇದೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ ಮಳೆ. ನೋಡ್ಬೋದು, ಹೋಗ್ತಾ ಇದೀವಿ ನಾವು. ಬಂದಿರೋ ಕೆಲಸ ಎಲ್ಲ ಆಯಿತು. ಈಗ ಹೋಗಿ ಉಡುಪಿಗೆ ಹೋಗಿ ಸಿಗ್ತೇನೆ ನಿಮಗೆ. ಓಕೆ, ಶಿಕಾರಿಪುರ ಎಂಟ್ರೆನ್ಸ್ಗೆ ಬಂದಾಯಿತು. ಸೀದಾ ಹೊರಟಾಯಿತು. ಶಿವಮೊಗ್ಗ ಭದ್ರಾವತಿ, ಶಿವಮೊಗ್ಗ 49 ಕಿಲೋಮೀಟರ್ ಇದೆ. ಓಕೆ, ವಿಡಿಯೋ ಕ್ಯಾಮರಾ ಮತ್ತು ಇದಕ್ಕೆಲ್ಲ ಒಳ್ಳೆ ಕ್ಯಾಮರಾ ಇದ್ದರೆ ಫೋಟೋಶೂಟಿಗೆಲ್ಲ ಒಳ್ಳೆ ಆಗ್ತದೆ. ಪ್ಲೇಸ್ಮೆಂಟ್ ಒಳ್ಳೆ. ಈಗ ಹೋಗಿದ್ದೀವಿ, ನಾವು ಹೋಗಿರೋ ಕೆಲಸ ಅಂತೂ ಆಯಿತು. ಶಿವಮೊಗ್ಗ ಹೋಗಿ ಈಗ ಬೈಕನ್ನು ನಾನು ಗೌತಮ್ ಹೋಗಿ ಬಂದ್ವಿ. ಈಗ ಸೀದಾ ಉಡುಪಿಗೆ ಹೋಗಬೇಕು. ಉಡುಪಿಗೆ ಹೋಗೋ ಹೊಟ್ಟೆ ತುಂಬ ಹಸಿತಾಯಿತು. ಮಧ್ಯಾಹ್ನ ಊಟ ಮಾಡಿಲ್ಲ. ಅದಕ್ಕೆ ಈಗ ಹೋಟೆಲ್ ವನಶ್ರೀಗೆ ಬಂದಿದ್ದೇವೆ. ಉಡುಪಿಗೆ ಹೋಗೋ ರೂಟಲ್ಲಿ ಸೇಮ್ ತೀರ್ಥಹಳ್ಳಿ ಉಡುಪಿ, ತೀರ್ಥಹಳ್ಳಿಗೆ ಹೋಗೋ ರೂಟಲ್ಲಿ ಹೋಗೋ ಊಟ ಮಾಡುವ. ಹೇಗಿದೆ ನೋಡ್ತೆ. ಸೇಮ್ ಅಂಜಲ್ ಥರ ಇರ್ತದೆ. ಅದು ಅಂಜಲ್ ಬೇರೆ, ಇದು ಗೌರಿ ಅಂತ ಮರೆ ಮೀನು. 2 ರೊಟ್ಟಿ, ಗೌರಿ ಮೀನು. ಹೇಗಿದೆ ಅದರೆಲ್ಲ ತಿನ್ಬೋದು. ಊಟ ಮಾಡಿ ಆಯಿತು, ಚೆನ್ನಾಗಿತ್ತು. ಗೌರಿ ಮೀನು, ಒಳ್ಳೆ ಮೀನು, ತವಾ ಫ್ರೈ ತೊಗೊಂಡಿದ್ದೆ. 4 ರೊಟ್ಟಿ ಮತ್ತು ರೈಸ್ ತೊಗೊಂಡು ಚೆನ್ನಾಗಿತ್ತು. ತೊಂದರೆ ಇಲ್ಲ. ಓಕೆ, ಏನು ಸಕ್ಕದ ಕಟ್ಟಿದ್ದಾನೆ ಮರೆ. ಸಾಯಿರ ಒಳಗಡೆ ಇಂಥ ದೊಡ್ಡ ಮನೆ ಕಟ್ಟಿಸ್ಬೇಕು. ಏನು ಸಕ್ಕದಾಗಿ ಇದರಲ್ಲಂತೂ ಎಂತ ಕಾಣಿಸೋದಿಲ್ಲ. ಫುಲ್ ಫಾಗ್ ಇದೆ. ದೇವರೇ ಕಾಪಾಡಬೇಕು ಮರೆ. ಏನಿಲ್ಲ ಮರೆ, ಎಲ್ಲ ಇದನ್ನೇ ಇರೋದು. ವ್ಯೂ ಪಾಯಿಂಟ್ ನೋಡೋದು. ಬೇಡ ಕೆಳಗಡೆ ಹೋಗೋ ಮಾರೆ. ನಾವು ಕೆಳಗಡೆ ಹೋಗಿ ನಮ್ದೊಂದು ವಾಟರ್ ಕ್ರಾಸ್ ಮಾಡಿದ್ರೆ ಸಾಕು ಮಾರೆ. ಇದು ನೋಡಿದ್ರೆ ಹೆದರಿಕೆ ಆಗ್ತದ. ಏನು ಅದಕ್ಕೇನೋ ಮಗ ಇಷ್ಟು ಇದಕ್ಕೇನೆ ಅದಕ್ಕೇನೋ ದೊಡ್ಡ ದೊಡ್ಡ ಗಾಡಿಗಳನ್ನೆಲ್ಲ ಬಿಡ್ತಾ ಇಲ್ವೋ ಅಲ್ಲ. ಈ ನಮ್ಮನೆ ಇದ್ರೆ ಹೌದಾ ಮಾರೆ ಬಿಡೋದು. ಮತ್ತೆ ಅದ ಬೆಂಜ್ ಅವ್ನು ನೋಡು ಎಷ್ಟು ಅಹಂಕಾರ ಬೇಡ. ಹೌದಾ ಕಡೆ ನೀನು ಆರು ನೋಡಿ ಮಾರೆ. ಗಾಡಿ ರನ್ ಆಗಿದೆಯಲ್ಲ ತುಂಬ. ಗಾಡಿ ರನ್ ಆಗುವಾಗ ಟೈರ್ ಇದಾಗಿರುತ್ತೆ, ಕ್ರೌಡ್ ಹೋಗಿರುತ್ತೆ. ಹೌದಾ, ಅದ್ರ ಮುಂದೆ ಪಿಕಪ್ ಮಾರೆ, ಅದ್ರ ಮುಂದೆ ಬಸ್. ಆರು ನೋಡಿಯೋ ಓಟಿರೋ ಟೈರ್ ಅಲ್ಲ, ಹತ್ತಿರ ಓಡಿತಾರೆ. ಈಗ ಟೈರ್ದು ಹೊರಗಡೆ ಮೈ ಸ್ಕಿನ್ ಎಲ್ಲ ಫ್ಲಾಟ್ ಆಗಿರುತ್ತೆ. ಹೌದಾ, ಒಳ್ಳೆ ಆರಾಮ ಹೇಳಿ. ಇದು ಹೆವಿ ಆಯ್ತಲ್ಲ ಲಾಂಗ್ ಮಾತ್ರ. ಎಷ್ಟು ಟೋಟಲ್ ಎಷ್ಟು 170 ಎಷ್ಟು ಇದೆ ಮಾರ್ಯ? ಒಂದು ಸೈಡು 200 ಅನ್ಸುತ್ತಲ್ಲ ಒಂದು ಸೈಡು. ಶಿವಮೊಗ್ಗದಿಂದ ಮತ್ತೆ ಒಳಗೆ ಹೋಗ್ಲಿಕ್ಕಿತ್ತಲ್ಲ ಮರ್ಯ. ಎಲ್ಲ ಫಾಗು ಮಾರೆ, ಫುಲ್ಲು ಇದಾಗಿದೆ. ಇದು ಈ ಥರ ಫಾಗ್ ಇದ್ರೆ ಮತ್ತೆ ಗಾಡಿಗಳನ್ನ ಬಿಡೋದು. ಹೌದಾ ಮಾರ್ಯ,
ಏನು ಫಾಗ್ ಕಟ್ಕೊಂಡಿದೆ ಮರೆ. ಮುಂದೆದು ಏನು ಕಾಣಿಸೋದೇ ಇಲ್ಲ ಮರೆ. ಸಾವು ಭಯ ಆಗ್ತದೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಮರೆ ಈ ನಮ್ಮನೆ ಇದನ್ನು ನೋಡಿರೋ. ನಾನು ಸತ್ಯ ಹೋಗ್ಲು ನಾನು ಹೇಳ್ತೀನಲ್ಲ ಮಗ, ನಂದು ಲೈಫಲ್ಲೇ ಫಸ್ಟ್ ಟೈಮ್ ಮರೆ. ಆದ್ರೂ ಬಸ್ಗಳೆಲ್ಲ ಹೇಗೆ ಹೋಗ್ತಾರೆ ಮರ ಈ ಫಾಗಲ್ಲು. ಬಸ್ನವ್ರಿಗೆ ಮಾತ್ರ ಡಬಲ್ ಗುಂಡಿಗೆ ನಮ್ಮ ಮಗ ಏನೇ ಆಗಲಿ. ಗ್ರೇಟ್ ಮಾತ್ರ ಅವರು. ನೋಡಲ್ಲ ಅವ್ರು ಬರೋದು ನೋಡು ಮರ ಗಾಡಿ ಅವರು. ಒಂದೊಂದು ಕಡೆ ಕ್ಲಿಯರ್ ಕಾಣಿಸುತ್ತೆ ಮರ, ಒಂದೊಂದು ಕಡೆ ಕ್ಲಿಯರ್ ಕಾಣಿಸೋದಿಲ್ಲ ಅಲ್ಲ. ಇದು 5ನೇ ತಿರುವ ಮರ್ಯ. ಇನ್ನು 13 ಏನೋ ಇದೆ ಅಲ್ಲ ಮರ್ಯ. 13 ಇನ್ನೆಷ್ಟೋ ಇದೆಯಲ್ಲ, ಎಷ್ಟೋ ಇದೆ ಇದು 5ನೇದಲ್ಲ. ಇನ್ನು 6, 9, 96 ಇನ್ನು ಎಷ್ಟೋ ಇದೆ ಮರೆ ಸಾವು. 4 ಇಂಡಿಕೇಟರ್ ಇದ್ದಿದ್ದು ಇದಕ್ಕೆ ಒಳ್ಳೇದು ಮರೆ ಅಲ್ಲ. ಆ ಕಡೆ ಗಾಡಿ ಅವ್ರು ಬರೋರಿಗೆ ಅದು ಸ್ವಲ್ಪ ತೋರ್ತದೆ ಮರೆ 4 ಇಂಡಿಕೇಟರ್ ಹಾಕ್ಸ್ಕೊಂಡ್ರೆ. ಇದರಲ್ಲಿ ಎಂತ ಇಲ್ಲ ಮರ, ಎಲ್ಲ ಇದೆ. ಏನು ನಮ್ಮನೆ ಹೊಡಿತಾ ಇದೆ ಮರ. ಅದು ಕಟ್ ಮಾಡಿದೆ. ಅಲ್ಲ ಅವಾಗ ಫಾಲ್ಸ್ ಕಾಣಿಸ್ತಾ ಇತ್ತು ಮಗ, ಈಗ ಅದು ಫಾಲ್ಸು ಕಾಣಿಸೋದಿಲ್ಲ ನೋಡು. ಇದು ಏನು ಡೇಂಜರ್ ಮರ. ಮುಂದೆ ಅಲ್ಲಿಗೆ ಹೋಗ್ಬೇಡ ಮರ ನೀನು. ಕಾಣಿಸ್ತಾ ಇಲ್ಲ. ಇದ್ರಲ್ಲಿ ಕಾಣಿಸ್ತಾನೆ ಇಲ್ಲ. ಅಲ್ಲಿ ಫಾಲ್ಸ್ ಕಾಣಿಸ್ತಾ ಇತ್ತಲ್ಲ ಅವಾಗ, ಕಾಣಿಸ್ತಾನೆ ಇಲ್ಲ ಈಗ. ಅದಲ್ಲಿ ಫುಲ್ ಎಲ್ಲ ಫಾಗ್ ಕಟ್ಟಿದೆ ಅವರೇ. ಹೇಗೆ ಕಾಣುತ್ತೆ ಅದ್ರಲ್ಲಿ ಅದು ಹೆಂಗೆ ಡೇಂಜರ್ ಮರೆ. ಅದು ನೀವು ಓದಿಯಲ್ಲ ಈಗ. ಅಯ್ಯೋ ಯಾವ ಥರ ಇದೆ ಮರೆ. ಹೌದು, ಏನು ಸೇಫ್ಟಿ ಏನಿಲ್ಲ ಪಾಪ. ಅದು ಕಟ್ಟಬೇಕಾದ್ರೂ ಪಾಪ ಅವ್ರು ಹೇಗೆ ಕೊಡ್ತಾರೆ. ಮತ್ತು ನಾವೀಗ ಹೇಳ್ತೀವಲ್ಲ ಅದಕ್ಕೆ ಸೇಫ್ಟಿ ಇಲ್ಲ ಅಂತ. ಕಟ್ಟೋರು ಯಾವ ಥರ ಕಟ್ಟಿರಬೇಡ ಇದನ್ನೆಲ್ಲ. ಈ ತಿರುವಲ್ಲಿ ಮರೆ ಇಲ್ಲೂ ಅಷ್ಟೇ ಮರೆ, ತುಂಬ ಡೇಂಜರ್ ಮರೆ ಸಾವು. ಏನಿಲ್ಲ ಮರೆ ಎಲ್ಲ ಮೇಲೆ ಮಾತ್ರ ಇಲ್ಲೇ ದಾರ ಕಟ್ಟಿದ್ದಾರೆ. ದಾರ ಅಲ್ಲ ಮರೆ, ಅದು ವೈರ್ ಕಲೆಕ್ಷನ್ ಅಂತ ಮರೆ. ದಾರ ಅಲ್ಲಿದಂಗೆ ವೈರ್ ಕಲೆಕ್ಷನ್ ಹಾಕಿರೋದಂತ. ಮಳೆ ಬಂದಿಲ್ಲ. ಇಲ್ಲಿ ಎಂತ ಸಾವ ಮರೆ. ಇಲ್ಲಿ ಮರ ಎಲ್ಲ ಬಿದ್ದಿದೆ, ಕಡ್ದಾಕಿದಾರ ಅವರೆಲ್ಲ. ಮೇಲೆ ಮಾತ್ರ ಫಾಗಿರೋದಲ್ಲ. ಅದು ಆ ಕಡೆ ಮಾತ್ರ ಮಳೆ ಬಂದಿದೆ, ಇಲ್ಲಿ ಕೆಳಗಡೆ ಮಳೆ ಬಂದಿಲ್ಲ ಅನ್ಸದಲ್ಲ. ಮೋಸ್ಟ್ಲಿ ಹೆಂಗೆ ಅನ್ಸುತ್ತೆ. ಇಲ್ಲಿ ಸ್ವಲ್ಪ ಕ್ಲಿಯರ್ ಇದೆ ನೋಡಿ. ಬಸ್ಸು ಅಂತ ಲಾರಿ ಅವನು ಮಾರೆ ಪುಣ್ಯಾತ್ಮ. ಲಾರಿ ಅವನು ಹೆಂಗೆ ಹೋಗ್ತಾರೆ ಲಾರಿ ಅವರೆಲ್ಲ. ಇಲ್ಲಿ ಹೇಗೆ ಮಳೆ ಬೀಳುತ್ತದೆ ಈಗ ಬರ್ತೈತಲ್ಲ ಮಳೆ. ಇವ ಯಾರು ಮರೆ ಹೆಡ್ಲೈಟ್ ಬಂದು ನೋಡ್ಕೊಂಡು ಬರ್ತಿದ್ದಾನಲ್ಲ ಮರೆ ಕಾರ್ ಅವನು. ತೂ ಗೈಸ್, ನಮ್ಮ ಚಾನಲನ್ನು ನೀವು ನೋಡ್ತಾ
ಇದ್ದೀರಿ. ಸೊ ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ನಾವು ಯಾವುದೇ ಥರದ ವೀಡಿಯೋಗಳನ್ನು ಹಾಕಿದರೆ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ. ಸೊ ಅದರಿಂದ ನಿಮಗೆ ಈಸಿಯಾಗಿ ನಮ್ಮ ವೀಡಿಯೋಗಳು ಸಿಗ್ತದೆ. ಸೊ ಇನ್ನಷ್ಟು ಈ ಚಾನಲ್ನಲ್ಲಿ ಹೊಸ ಹೊಸ ವೀಡಿಯೋಗಳು, ಇನ್ನು ಕ್ಯಾಂಪಿಂಗ್ ಮಾಡುವಂಥ ಪ್ಲ್ಯಾನ್ಗಳೆಲ್ಲ ತುಂಬ ಮಾಡಿದ್ದೀವಿ. ಮೋಸ್ಟ್ಲಿ ಈಗ 1 ಮಂತ್, ಈಗ ಈ ಜೂನ್, ಜುಲೈ, ಆಗಸ್ಟ್ ನಂತರ ಜಾಸ್ತಿ ಕ್ಯಾಂಪಿಂಗ್ ವೀಡಿಯೋ ಮತ್ತು ನಮ್ಮ ಔಟ್ಸೈಡ್ ವೀಡಿಯೋಗಳೆಲ್ಲ ಬರುತ್ತೆ, ಲೋಕಲ್ ವೀಡಿಯೋಗಳು. ಸೊ ಇವತ್ತು ವೀಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಸಿ ಯು ಆ್ಯಂಡ್ ಸ್ಟೇ ಸೇಫ್. ಸಬ್ಸ್ಕ್ರೈಬ್ ಮಾಡಿ.